ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತದೇವರ, ಪ್ರಭು ಯೇಸು ಕ್ರಿಸ್ತರ ಹಾಗೂ ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪ್ರಭು ಯೇಸು ಕ್ರಿಸ್ತರ ಕೃಪೆಯು ಹಾಗೂ ಪವಿತ್ರ ಆತ್ಮರ ಅನ್ಯೋನ್ಯತೆಯು ಯಾವಾಗಲೂ ನಿಮ್ಮ ಜೊತೆಯಲ್ಲಿರಲಿ, ನಿಮ್ಮ ಜೊತೆಯಲ್ಲೂ ಇರಲಿ. ನಾವೊಂದು ಗೀತೆಯನ್ನು ಹಾಡೋಣ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ಎಲ್ಲರೂ ನನ್ನ ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನ ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಆರಾಧನೆ 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 ಪ್ರಭುವೇ. ಆರಾಧನೆ 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 ನಿಮಗೆ. ತಂದೆಯಾದ ದೇವರೇ, ನಿಮಗೆ ನನ್ನ ಸಂಪೂರ್ಣವಾದ ಆರಾಧನೆ, ನನ್ನ ಸಂಪೂರ್ಣವಾದ ಸ್ತುತಿ ಸ್ತೋತ್ರ, ನನ್ನ ಸಂಪೂರ್ಣವಾದ ಸಮರ್ಪಣೆ. ಸ್ವರ್ಗವನ್ನು ಭೂಲೋಕವನ್ನು ನಿಮ್ಮ ಒಂದೇ ಒಂದು ಮಾತಿನಿಂದ ನೀವು ಸೃಷ್ಟಿಸಿದ್ದೀರಿ. ನಿಮ್ಮ ಆಜ್ಞೆಯಂತೆ ನೀವು ಸೃಷ್ಟಿಸಿದ್ದ ಪ್ರತಿಯೊಂದು ವಸ್ತುಗಳು ವಿಧೇಯತೆಯಿಂದ ನಡೆಯುತ್ತವೆ. ನಿಮ್ಮ ಮಕ್ಕಳಾದ ನಮಗೆ ಜೀವನವನ್ನು ಒದಗಿಸಿದ್ದೀರಿ. ಇವತ್ತು ಈ ವಚನಾಮೃತ ಕಾರ್ಯಕ್ರಮದ ಮುಖಾಂತರ, ಪ್ರಾರ್ಥನಾ ಕಾರ್ಯಕ್ರಮದ ಮುಖಾಂತರ ನಮ್ಮೆಲ್ಲರನ್ನು ವಿವಿಧ ದೇಶಗಳಲ್ಲಿ ಇರುವಂತಹ, ವಿವಿಧ ಪ್ರದೇಶಗಳಲ್ಲಿ, ವಿವಿಧ ಪರಿಸ್ಥಿತಿಯಲ್ಲಿ ಇರುವಂತಹ ನಮ್ಮೆಲ್ಲರನ್ನು ನೀವು ಒಂದುಗೂಡಿಸಿದ್ದೀರಿ. ನಮ್ಮ ಐಕ್ಯತೆಯಲ್ಲಿ ನಿಮ್ಮ ಅನುಭವವಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಿಮ್ಮ ಆಶೀರ್ವಾದದಲ್ಲಿ ವಚನಾಮೃತ ಕಾರ್ಯಕ್ರಮದ ವೀಕ್ಷಕರನ್ನು ನೀವು ಅವರ ಅಗತ್ಯಗಳಿಗನುಸಾರವಾಗಿ ದೀವಿಸಿರಿ. ಅವರ ರೋಗಗಳನ್ನು ಗುಣ ಮಾಡಿರಿ. ಸಹಿಸಲಾರದಂತಹ ನೋವುಗಳಿಂದ ಅವರನ್ನು ಬಿಡುಗಡೆಗೊಳಿಸಿರಿ. ಸೈತಾನ, ದುಷ್ಟ, ಪ್ರೇತ, ಪಿಶಾಚಿ, ವಾಟಪಂತ್ರಗಳ ಶಕ್ತಿಯಿಂದ ಅವರನ್ನು ಬಿಡುಗಡೆಗೊಳಿಸಿರಿ. ಪ್ರತಿಯೊಂದು ಕೆಟ್ಟ ದುಷ್ಟ ಪಾತಾಳದ ಪಿಶಾಚಿಯ ಶಕ್ತಿಯನ್ನು ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯ ಬುಡದಲ್ಲಿ ಸರ್ವನಾಶ ಮಾಡಿರಿ, ಸುಟ್ಟು ಬೂದಿ ಮಾಡಿರಿ. ನಿಮ್ಮ ಮಕ್ಕಳು ಸ್ವಾತಂತ್ರ್ಯವನ್ನು, ಬಿಡುಗಡೆಯನ್ನು, ನಿಮ್ಮ ಆಶೀರ್ವಾದವನ್ನು ಅನುಭವಿಸುವಂತೆ ಮಾಡಿರಿ. ಕುಂದುಕೊರತೆಗಳನ್ನು ಅನುಭವಿಸುವವರನ್ನು ಆಶೀರ್ವದಿಸಿದ ತಂದೆಯಾದ ದೇವರೇ, ಕೆಲಸ ಇಲ್ಲದವರಿಗೆ ಒಂದು ಒಳ್ಳೆಯ ಕೆಲಸವನ್ನು, ಒಳ್ಳೆಯ ಉದ್ಯೋಗವನ್ನು, ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸುವವರಿಗೆ ಉದ್ಯೋಗದಲ್ಲಿ ಒಳ್ಳೆಯ ಲಾಭ ಬರುವಂತೆಯೂ ಆಶೀರ್ವದಿಸಿರಿ. ನಿಮ್ಮ ಮಕ್ಕಳು ಸಮೃದ್ಧಿಯಿಂದ, ಎಲ್ಲ ರೀತಿಯ ಶ್ರೀಮಂತಿಕೆಯಿಂದ ಜೀವಿಸುವಂತೆ ಅವರನ್ನು ಹರಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಈ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ನಾವು ಪವಿತ್ರ ಪುಸ್ತಕದಲ್ಲಿರುವಂತಹ ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ಇವತ್ತಿನ ನಮ್ಮ ಧ್ಯಾನಕ್ಕೆ ನಾವು ಪವಿತ್ರ ಪುಸ್ತಕದಲ್ಲಿ ಓದೋಣ. ಮಾರ್ಕ ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ 21ನೇ ವಚನಗಳಿಂದ 43ನೇ ವಚನಗಳವರೆಗೆ. Gospel of Saint Mark chapter 5 verses 21 to 43.
ಇಲ್ಲಿ ನಾವು ಜಾಯಿರನ ಮಗಳನ್ನು ಗುಣ ಮಾಡುವಂತಹ ಒಂದು ಅದ್ಭುತವನ್ನು ನಾವು ಓದುತ್ತೇವೆ. ಇನ್ನೊಂದು 12 ವರ್ಷಗಳ ಕಾಲ ರಕ್ತಸ್ರಾವದಿಂದ ಬಳಲುವಂತಹ ಒಬ್ಬ ರೋಗಿಯನ್ನು ಪ್ರಭು ಯೇಸು ಕ್ರಿಸ್ತರು ಗುಣ ಮಾಡಿದಂತಹ ಅದ್ಭುತವನ್ನು ಕೂಡ ನಾವು ಓದುತ್ತೇವೆ. ಈ ಎರಡೂ ಘಟನೆಗಳಲ್ಲಿ ನಮಗೆ ವಿಶೇಷವಾದ ದೇವರ ವಾಕ್ಯದ ಬೋಧನೆ ಇದೆ, ದೇವರ ವಾಕ್ಯದ ಸುಜ್ಞಾನ ನಮಗಿದೆ. ಇದನ್ನು ನಾವು ಪಡೆಯಲು ನಾವು ಪ್ರಯತ್ನಿಸೋಣ. ನಾವು ಮೊದಲನೇದಾಗಿ ಓದ್ತೇವೆ, ಯೇಸು ಸ್ವಾಮಿ ದೋಣಿಯನ್ನೇರಿ ಸರೋವರದ ಈಚೆ ದಡಕ್ಕೆ ಮರಳಿದರು. ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು. ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಯಾಯೀರ. ನಾನು ಹೇಳಿದ ಜಾಯಿರ, ಇಲ್ಲಿ ಬರೆಯಲ್ಪಟ್ಟಿದೆ ಜಾಯಿರ. ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆರಗಿ, ನನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ, ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣ ಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದರು. ಅದಕ್ಕೆ ಯೇಸು ಅವನ ಜೊತೆಯಲ್ಲಿ ಹೊರಟರು. ದೊಡ್ಡ ಜನಸಮೂಹವು ಯೇಸುವನ್ನು ಮುತ್ತುಕೊಂಡು ಅವರ ಜೊತೆಯಲ್ಲೇ ಹೊರಟಿತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾಯಿರ, ಇಂಗ್ಲೀಷ್ನಲ್ಲಿ ಜಾಯಿರ ಅಂತ ನಾವು ಕರೀತೇವೆ, ಜಾಯಿರಸ್. ಇವರು ಸಿನಗಾಗಿನ ಅಧಿಕಾರಿ. ಸಿನಗಾಗ್ ಅಂದರೆ ಯಹೂದ್ಯರ ಪ್ರಾರ್ಥನಾ ಮಂದಿರ. ನಮ್ಮ ಪ್ರಾರ್ಥನಾ ಮಂದಿರಗಳಿಗೆ ನಾವು ಇಗರ್ಜಿಗಳು ಅಂತ ಹೇಳ್ತೇವೆ, ಅಥವಾ ಚರ್ಚ್ ಅಂತ ಕರಿತೇವೆ, ಅಥವಾ ದೇವ ಮಂದಿರ ಅಂತ ಕರಿತೇವೆ. ದೇವರು ವಾಸಿಸುವಂತಹ ಮಂದಿರ, ದೇವರ ಮನೆ, ದೇವ ಮಂದಿರ ಅಥವಾ ದೇವರ ಮನೆ ಅಂತ ನಾವು ದೇವರ ಮಂದಿರ ಅಂತ ನಾವು ಕರಿತೇವೆ. ಯಹೂದ್ಯರಿಗೆ ಸಿನಗಾಗ್ಗಳು ಇದ್ದವು. ಸಿನಗಾಗ್ ಒಂದು ದೊಡ್ಡ ಒಂದು ಭವನದಂತೆ, ಒಂದು ಹಾಲ್ ಅಂತ ಹೇಳ್ತೇವೆ, ಕನ್ವೆನ್ಷನ್ ಹಾಲ್, ಜನರು ಒಟ್ಟುಗೂಡುವಂತಹ ಒಂದು ದೊಡ್ಡ ಹಾಲಿನ ಹಾಗೆ. ಅವರಿಗೆ ದೇವರ ಸನ್ನಿಧಿ ಕೇವಲ ಜೆರುಸಲೇಮಿನಲ್ಲಿರುವಂತಹ ದೊಡ್ಡ ಮಂದಿರದಲ್ಲಿ ಮಾತ್ರ, ದೇವಾಲಯದಲ್ಲಿ ಮಾತ್ರ. ಸಿನೆಗಾಗ್ಗಳಲ್ಲಿ ಅವರು ದೇವರ ವಾಕ್ಯವನ್ನು ಓದಿ ಜನರಿಗೆ ಅದರ ಮೇಲೆ ಬೋಧನೆಯನ್ನು ಕೊಡ್ತಿದ್ರು ಅಥವಾ ಪ್ರವಚನಗಳನ್ನು ಕೊಡ್ತಿದ್ರು. ಇಂತಹ ಒಂದು ಪ್ರಾರ್ಥನಾ ಮಂದಿರದ ಅಧಿಕಾರಿ ಯಾಯಿರನಾಗಿದ್ದ. ಅಂದರೆ ಈ ಯಾಯಿರ ವಿವಿಧ ಪ್ರವಚಕರನ್ನು, ವಿವಿಧ ಬೋಧಕರನ್ನು, ಒಳ್ಳೆಯದಾಗಿ ಧ್ಯಾನವನ್ನು ಬೋಧಿಸುವವರನ್ನು ಕರೆದು ಅವರ ಸಿನಗಾಗ್ನಲ್ಲಿ ಜನರಿಗೆ ಸುಜ್ಞಾನವನ್ನು, ದೇವರ ಜ್ಞಾನವನ್ನು ಕೊಡುವ ಹಾಗೆ ಇವರು ಮಾಡ್ತಿದ್ರು. ಅಂದರೆ ಅವರು ಎಷ್ಟೋ ಪ್ರವಚನಗಳನ್ನು ಕೇಳಿದ್ದಾರೆ. ಎಷ್ಟೋ ಮಂದಿ ಶಾಸ್ತ್ರಿಗಳು, ಕಲಿತವರು, ವಿದ್ಯಾವಂತರು, ಅದು ಪವಿತ್ರ ಪುಸ್ತಕದ ಮೇಲೆ ವಿಶೇಷವಾದ ಜ್ಞಾನವುಳ್ಳವರನ್ನು ನಾವು ಶಾಸ್ತ್ರಿಗಳೆಂದು ಹೇಳ್ತೇವೆ. ಶಾಸ್ತ್ರಿಗಳು ಹಾಗೂ ಫರಿಸಾಯರು ದೇವರ ವಾಕ್ಯವನ್ನು ಪ್ರವಚಿಸುವಾಗ ಅವರು ಕೇಳಿದ್ದಾರೆ. ಅವರಲ್ಲಿ ವಿಶೇಷವಾದ ಜ್ಞಾನವಿದೆ, ವಿಶೇಷವಾದ ವಿದ್ಯಾವಂತಿಕೆ ಅವರಲ್ಲಿ ಇದೆ. ಅವರ ಮಗಳು ಈಗ ಅಸ್ವಸ್ಥಳಾಗಿದ್ದಾಳೆ, ರೋಗಿಯಾಗಿದ್ದಾಳೆ. ಆದ್ದರಿಂದ ಅವರ ಸಿನಗಾಗಿಗೆ ಬಂದಂತಹ ಪ್ರಭು ಯೇಸು ಕ್ರಿಸ್ತರನ್ನು ಇವರಾದರೂ ಬೇಡುತ್ತಿದ್ದಾರೆ, ಬನ್ನಿ ನಮ್ಮ ಮನೆಗೆ, ನನ್ನ ಮಗಳು 12 ವರ್ಷದ ಮಗಳು ಅಸ್ವಸ್ಥಳಾಗಿದ್ದಾಳೆ, ರೋಗಿಯಾಗಿದ್ದಾಳೆ, ನೀವು ಆ ಮಗುವನ್ನು ಸ್ಪರ್ಶಿಸಿ, ಮುಟ್ಟಿ, ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿ ಗುಣ ಮಾಡಬೇಕು. ಯಾಯಿರ ಪ್ರಭು ಯೇಸು ಕ್ರಿಸ್ತರನ್ನು ತಮ್ಮ ಮನೆಗೆ ಕರೆದಾಗ ಪ್ರಭು ಯೇಸು ಕ್ರಿಸ್ತರು ತಕ್ಷಣ ಒಪ್ಪಿಕೊಂಡು ಯಾಯಿರನ ಮನೆಗೆ ಹೋಗುತ್ತಾರೆ. ಆದರೆ ಅವನ ಮನೆಗೆ ಹೋಗುವ ಮಧ್ಯದಲ್ಲಿ ಇನ್ನೊಂದು ಅದ್ಭುತವನ್ನು ಮಾಡುತ್ತಾರೆ. 12 ವರ್ಷದಿಂದ ರಕ್ತಸ್ರಾವದಿಂದ ಬಳಲುತ್ತಿರುವ ಒಬ್ಬ ಹೆಂಗಸನ್ನು, ಸ್ತ್ರೀಯನ್ನು ಪ್ರಭು ಯೇಸು ಕ್ರಿಸ್ತರು ಗುಣ ಮಾಡುತ್ತಾರೆ. ಯಾಕೆ ಈ ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಯಾಯಿರನ ಮಗಳನ್ನು ಗುಣ ಮಾಡುವ ಆ ಒಂದು ಅದ್ಭುತದ ಮಧ್ಯದಲ್ಲಿ ಒಬ್ಬ ಹೆಂಗಸನ್ನು ಗುಣ ಮಾಡಿದಂತಹ ಒಂದು ಅದ್ಭುತವನ್ನು ಯಾಕೆ ಇಲ್ಲಿ ಸುವಿಶೇಷದಲ್ಲಿ ನಾವು ಓದುತ್ತೇವೆ? ಇದರ ವಿಷಯದಲ್ಲಿ ನಾವು ಇನ್ನು ಸ್ವಲ್ಪ ಆಳವಾಗಿ ಧ್ಯಾನಿಸಬೇಕು. ಇದನ್ನು ಧ್ಯಾನಿಸುವಾಗ ನಮಗೆ ಕೆಲವು ವಿಷಯಗಳು ನಮಗೆ ಸ್ಪಷ್ಟವಾಗುತ್ತವೆ. ಯಾಯಿರನ ಮಗಳು ಹಾಗೂ ಈ ರಕ್ತಸ್ರಾವದ ಸ್ತ್ರೀ, ಇವರ ಮಧ್ಯದಲ್ಲಿ ನಾವು ಕೆಲವು ಹೋಲಿಕೆಗಳನ್ನು ಮಾಡೋಣ. ಯಾಯಿರ ವಿದ್ಯಾವಂತ, ಕಲಿತವನು, ಆದ್ದರಿಂದ ಅವನ ಮಗಳು ಕೂಡ ಕನಿಷ್ಠ ಅವರು ಕೂಡ ಕಲಿತವರು, ವಿದ್ಯಾವಂತರು ಹಾಗೂ ಬುದ್ಧಿವಂತರು. ಆದರೆ ಈ ರಕ್ತಸ್ರಾವದ ಸ್ತ್ರೀ ಅವಿದ್ಯಾವಂತಳು, ಅವಳು ಶಾಲೆಗೆ ಹೋಗಿಲ್ಲ,
ಅವಳಿಗೆ ಯಾವ ರೀತಿಯ ಈ ಲೋಕದ ಲೌಕಿಕವಾದ ಜ್ಞಾನ ಹಾಗೂ ಬುದ್ಧಿವಂತಿಕೆ ಅವಳಿಗೆ ಇಲ್ಲ. ಆದರೆ ಇಬ್ಬರಿಗೂ 12 ವರ್ಷ ಪ್ರಾಯ. ಇವಳಾದರೂ ಯಾಯಿರನ ಮಗಳು 12 ವರ್ಷದ ಪ್ರಾಯದವಳೆ. ಆದರೆ ಈ ರಕ್ತಸ್ರಾವದ ಸ್ತ್ರೀ 12 ವರ್ಷಗಳಿಂದ ರಕ್ತಸ್ರಾವದ ರೋಗದಿಂದ ಬಾಳುತ್ತಿದ್ದಾಳೆ. ಅವಳೊಬ್ಬ ರೋಗಿ. ಜಾಯಿರ ಶ್ರೀಮಂತನು. ಆದರೆ ಈ ರಕ್ತಸ್ರಾವದ ಸ್ತ್ರೀ ಅವಳು ತನ್ನ ಎಲ್ಲ ಹಣವನ್ನು ವೈದ್ಯರಿಗೆ ಕೊಟ್ಟು ಇದ್ದ ಹಣವನ್ನೆಲ್ಲ ಕಳೆದುಕೊಂಡಿದ್ದಾಳೆ ಈ ಔಷಧಿಗಳಿಗಾಗಿ. ಈಗ ಅವಳು ಕಡು ಬಡವಳಾಗಿದ್ದಾಳೆ. ಮಾತ್ರವಲ್ಲ, ಈಗ ಯಾಯಿರ ಎಲ್ಲರ ಮುಂದೆ ಸಾರ್ವಜನಿಕವಾಗಿ ಬಂದು ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿಕೊಳ್ತಾ ಇದ್ದಾನೆ, ಪ್ರಭುವೇ, ನನ್ನ ಮಗಳನ್ನು ನೀವು ಮುಟ್ಟಿ ಸ್ಪರ್ಶಿಸಿ ಗುಣ ಮಾಡಬೇಕು, ನಮ್ಮ ಮನೆಗೆ ಬರಬೇಕು. ಆದರೆ ರಕ್ತಸ್ರಾವದ ಸ್ತ್ರೀ ಯಾರಿಗೂ ಗೊತ್ತಿಲ್ಲದ ಹಾಗೆ ರಹಸ್ಯವಾಗಿ ಗುಪ್ತವಾಗಿ ಸಂದಣಿಯಲ್ಲಿ ಜನರನ್ನು ಬದಿಗೆ ದೂಡುತ್ತಾ ಹಿಂದಿನಿಂದ ಬಂದು ಪ್ರಭು ಯೇಸು ಕ್ರಿಸ್ತರು ಕೂಡ ನೋಡದ ಹಾಗೆ ಪ್ರಭು ಯೇಸು ಕ್ರಿಸ್ತರನ್ನು ಸ್ಪರ್ಶಿಸುತ್ತಾಳೆ, ಮುಟ್ಟುತ್ತಾಳೆ ಹಾಗೂ ಗುಣವಾಗುತ್ತಾಳೆ. ಆದರೆ ಕೊನೆಯದಾಗಿ ಜಾಯಿರನ ಮಗಳನ್ನು ಪ್ರಭು ಯೇಸು ಕ್ರಿಸ್ತರು ಗುಣ ಮಾಡುವಾಗ ಯಾರನ್ನು ಕೂಡ ಹತ್ತಿರ ಕರೆಯುವುದಿಲ್ಲ. ಕೇವಲ ಜಾಯಿರನನ್ನು, ಅವನ ಹೆಂಡತಿಯನ್ನು ಹಾಗೂ ತನ್ನ ಪ್ರೀತಿಯ 3 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಹೋಗಿ ಗೌಪ್ಯವಾಗಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಅವರು ಜಾಯಿರನ ಮಗಳನ್ನು ಗುಣ ಮಾಡುತ್ತಾರೆ. ಆದರೆ ರಕ್ತಸ್ರಾವದ ಸ್ತ್ರೀ ಗೌಪ್ಯವಾಗಿ ಗುಟ್ಟಾಗಿ ಗುಣವಾದ್ದನ್ನು ಎಲ್ಲರ ಮುಂದೆ ಪ್ರಭು ಯೇಸು ಕ್ರಿಸ್ತರು ಪ್ರಕಟಿಸುತ್ತಾರೆ. ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣ ಮಾಡಿದೆ, ನೀನು ಶಾಂತಿಯಿಂದ ಹೋಗು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಿಯರೇ, ಈ ರೀತಿಯಲ್ಲಿ ಯಾಕೆ ಈ ಸುವಿಶೇಷದಲ್ಲಿ ನಾವು ಓದುತ್ತೇವೆ ಅದನ್ನು ನಾವು ಧ್ಯಾನಿಸಬೇಕು. ಜಾಯಿರನು ಬಂದು ಪ್ರಭು ಯೇಸು ಕ್ರಿಸ್ತರನ್ನು ಬೇಡಿಕೊಳ್ಳುತ್ತಾನೆ, ಪ್ರಭುವೇ, ನೀವು ನಮ್ಮ ಮನೆಗೆ ಬಂದು ನನ್ನ ಮಗಳನ್ನು ಗುಣ ಮಾಡಬೇಕು. ಅಂದರೆ ಜಾಯಿರ ಪ್ರಭು ಯೇಸುವನ್ನು ಆಜ್ಞಾಪಿಸ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ಮಗಳನ್ನು ಗುಣ ಮಾಡಬೇಕು, ಯಾವ ರೀತಿಯಲ್ಲಿ ತಲೆ ಮೇಲೆ ಕೈ ಇಡಬೇಕು, ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು, ಇದನ್ನೆಲ್ಲವನ್ನು ಪ್ರಭು ಯೇಸು ಕ್ರಿಸ್ತರಿಗೆ ಯಾಯಿರನೇ ಹೇಳಿಕೊಡ್ತಾ ಇದ್ದಾನೆ. ಪ್ರಿಯರೇ, ನಮಗಾದರೂ ಗೊತ್ತಿದೆ, ನಮ್ಮ ದೇವರು ಸರ್ವಶಕ್ತರು, ಎಲ್ ಶಡಾಯ್. He is almighty God. Nothing is impossible for him. He just says one word and it will be done. ಅವರು ಒಂದು ಮಾತನ್ನು ನುಡಿದರೆ ಸಾಕು, ಅದು ಜರುಗುವುದು. ನಾವು ಸುವಿಶೇಷದಲ್ಲಿ ಅದನ್ನು ಕೂಡ ಓದ್ತೇವೆ. ಆ ಶತಪತಿ ಅಥವಾ ಶತಾಧಿಪತಿ 100 ಸಿಪಾಯಿಗಳ ಮೇಲ್ವಿಚಾರಕ ಈಸ್ ಅ ಕಮಾಂಡರ್ ಇನ್ ಚೀಫ್ ಆಫ್ 100 ಸೋಲ್ಜರ್ಸ್, ಸೆಂಚುರಿಯನ್. ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಬಂದಾಗ ಅವರು ಹೇಳ್ತಾರೆ, ಪ್ರಭುವೇ, ನೀವು ಒಂದು ಮಾತನ್ನು ನುಡಿದರೆ ಸಾಕು, ನಮ್ಮ ಸೇವಕ ಗುಣವಾಗುವನು, ನೀವು ನಮ್ಮ ಮನೆಗೆ ಬರುವ ಅಗತ್ಯ ಕೂಡ ಇಲ್ಲ, ನೀವು ಇಲ್ಲೇ ಒಂದು ಮಾತು ಹೇಳಿದರೆ ಕೂಡ ಸಾಕು, ನಿನ್ನ ಸೇವಕ ಗುಣವಾಗುವನೆಂದು ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ನಮ್ಮ ಮನೆಯಲ್ಲಿ ಗುಣವಾಗುವನೆಂದು ಅವನು ವಿಶ್ವಾಸದಿಂದ ಹೇಳಿದ. ಆದರೆ ಯಾಯಿರನಿಗೆ ಅಂತಹ ಒಂದು ವಿಶ್ವಾಸವಿಲ್ಲ. ಯಾಯಿರ ದೇವ ಮಂದಿರದ ಸಭಾಭವನದ ಅವನು ಮೇಲ್ವಿಚಾರಕನಾಗಿರ್ಬೋದು, ಅವನು ಎಷ್ಟೋ ಶಾಸ್ತ್ರಿಗಳ ಪ್ರವಚನಗಳನ್ನು ಕೇಳಿದಿರ್ಬೋದು, ಅವನು ಕೂಡ ಒಬ್ಬ ಶಾಸ್ತ್ರಿ ಆಗಿರ್ಬೋದು. ಅದರ ಅರ್ಥ ಅಲ್ಲ ಅವನಲ್ಲಿ ವಿಶ್ವಾಸವಿದೆ ಎಂದು. ಇದನ್ನೊಂದು ನಂಬಿಕೊಳ್ಬೇಕು, ಇದನ್ನು ಒಳ್ಳೆಯದು ಮಾಡಿ ಅರ್ಥ ಮಾಡಿಕೊಳ್ಬೇಕು. ನನ್ನ ಸಹೋದರ ಸಹೋದರಿ, ಕೇವಲ ತಿಳುವಳಿಕೆ ಇದ್ದರೆ ಸಾಕಾಗುವುದಿಲ್ಲ. ಇಫ್ ಯು ಹ್ಯಾವ್ ಓನ್ಲಿ ಇನ್ಫಾರ್ಮೇಷನ್, ನಾಟ್ ಇನಫ್. ನಿನಗೆ ಕೇವಲ ಜ್ಞಾನ ಇದ್ದರೆ ಕೂಡ ನಾಟ್ ಇನಫ್. ಇಫ್ ಯು ಹ್ಯಾವ್ ಓನ್ಲಿ ನಾಲೆಜ್ ಆಲ್ಸೋ ನಾಟ್ ಇನಫ್. ಯು ನೀಡ್ ಟು ಹ್ಯಾವ್ ಫೇತ್. ಈ ದಿನಗಳಲ್ಲಿ ಕೆಲವರು ಹೇಳಿದಿದೆ, ಫಾದರ್, ನಾನು ಇಂಟರ್ನೆಟ್ನಲ್ಲಿ ಎಷ್ಟೋ ಆರಾಧನೆಗಳನ್ನು ನೋಡಿದೆ, ಎಷ್ಟೋ ಆರಾಧನೆಗಳನ್ನು ಕೇಳಿದೆ, ಎಷ್ಟೋ ಪೂಜೆ ಬಲಿಗಳನ್ನು ನಾನು ನೋಡಿದೆ, ಕೇಳಿದೆ, ಎಷ್ಟೋ ರೀತಿಯ ಬೋಧನೆಗಳನ್ನು ನಾನು ಕೇಳಿದೆ ಫಾದರ್. ಆದರೆ ಕೂಡ ನನಗೆ ಯಾಕೆ ದೇವರು ಅವರ ಕೃಪೆ ನೀಡುತ್ತಿಲ್ಲ? ನನ್ನ ಜೀವನದಲ್ಲಿ ಯಾಕೆ ನಾನು ಅದ್ಭುತಗಳನ್ನು, ಪವಾಡಗಳನ್ನು ನಾನು ಅನುಭವಿಸುವುದಿಲ್ಲ? ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳೋದು, ಕೇವಲ ತಿಳುವಳಿಕೆ ಇದ್ದರೆ ಸಾಕಾಗುವುದಿಲ್ಲ, ಕೇವಲ ಜ್ಞಾನ ಇದ್ದರೆ ಸಾಕಾಗುವುದಿಲ್ಲ. ಕೇವಲ ನೀನು ಆರಾಧನೆಗಳನ್ನು, ಪೂಜಾ ಬಲಿಗಳನ್ನು ಹಾಗೂ ಪ್ರವಚನಗಳನ್ನು ನೋಡಿದರೆ, ಕೇಳಿದರೆ ಸಾಕಾಗುವುದಿಲ್ಲ. ನಿನ್ನಲ್ಲಿ ವಿಶ್ವಾಸ ಇರಬೇಕು. ಆದ್ದರಿಂದಲೇ ಪ್ರಭು ಯೇಸು ಕ್ರಿಸ್ತರು ಯಾಯಿರನ ಮನೆಗೆ ಹೋಗುವ ದಾರಿಯಲ್ಲಿ ಬೇಕಂತಲೇ ಅವರು ವಿಳಂಬ ಮಾಡ್ತಾ ಇದ್ದಾರೆ. ದಾರಿಯಲ್ಲಿ ಹೋಗುವಾಗ ಜನಸಂದಣಿ ಅವರನ್ನು ಮುತ್ತಿಕೊಂಡಿತು. ಆ ಜನಸಂದಣಿಯನ್ನು ಮುತ್ತಿಕೊಳ್ಳುವಾಗ ಅವರಲ್ಲಿ ಎಷ್ಟೋ ಮಂದಿ ಗುಣವಾದರು. ಅಂದರೆ ಪ್ರಭು ಯೇಸು ಕ್ರಿಸ್ತರು ವಿಳಂಬ ಮಾಡ್ತಾ ಇದ್ದಾರೆ ಯಾಯಿರನ ಮನೆಗೆ ಹೋಗುವುದಕ್ಕಾಗಿ. ಅದರಲ್ಲಿ
ಒಬ್ಬ ಸ್ತ್ರೀ ಇದ್ದಳು, ರಕ್ತಸ್ರಾವದಿಂದ ನರಳುವಂತಹ ಸ್ತ್ರೀ. 12 ವರ್ಷದಿಂದ ಅವಳಿಗೆ ರಕ್ತಸ್ರಾವ ಇತ್ತು. ಅವಳು ಸಂಪೂರ್ಣವಾಗಿ ಬಲಹೀನಳಾಗಿದ್ದಳು. ಅವಳಿಗೆ ಸರಿಯಾಗಿ ಎದ್ದೇಳಲು ಕೂಡ ಆಗುತ್ತಿರಲಿಲ್ಲ. ಆದರೆ ಯಾವಾಗ ಅವಳಿಗೆ ಒಂದು ವಿಚಾರ ಗೊತ್ತಾಯಿತು, ಪ್ರಭು ಯೇಸು ಕ್ರಿಸ್ತರು ಈ ಲೋಕ ರಕ್ಷಕರು, ದೇವರು ಈ ಲೋಕದ ರಕ್ಷಣೆಗಾಗಿ ಕೊಂಡಂತಹ ತಮ್ಮ ಒಬ್ಬರೇ ಒಬ್ಬ ಪುತ್ರನಾಗಿರುವಂತಹ ಪ್ರಭು ಯೇಸು ಕ್ರಿಸ್ತರು ಈ ಲೋಕ ಉದ್ಧಾರಕರು ಈ ಲೋಕದಲ್ಲಿ ಬಂದಿದ್ದಾರೆ, ನಮ್ಮ ಊರಿಗೆ ಬಂದಿದ್ದಾರೆ. ಅದನ್ನು ಕೇಳಿದ್ದೇ ಈ ರಕ್ತಸ್ರಾವದ ರೋಗಿಯಲ್ಲಿ ವಿಶೇಷವಾದ ವಿಶ್ವಾಸ ಹುಟ್ಟಿತು. ಅಲ್ಲಿ ವಿಶ್ವಾಸ ಹುಟ್ಟಿದ್ದೇ ಅವರಿಗೆ ವಿಶೇಷವಾದ ಬಲ ಬಂತು, ಶಕ್ತಿ ಬಂತು. ಅಷ್ಟರವರೆಗೆ ಮಂಚ ಹಿಡಿದು ಮಲಗಿದಂತಹ ಸ್ತ್ರೀ ಎದ್ದೇಳುತ್ತಾಳೆ, ನಡೆಯುತ್ತಾಳೆ. ವೇಗವಾಗಿ ನಡೆದು ಹೋಗಿ ಎಲ್ಲಿಲ್ಲದ ಬಲ ಅವಳಲ್ಲಿ ಶಕ್ತಿ ಬಂದಿತ್ತು. ಅದರಿಂದ ಜನಸಂದಣಿಯನ್ನು ಕೂಡ ಬದಿಗೆ ಸರಿಸಿ ಅವಳು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಹೋಗಿ ಹಿಂದಿನಿಂದ ಪ್ರಭು ಯೇಸು ಕ್ರಿಸ್ತರ ಮೇಲಂಗಿಯನ್ನು ಅಥವಾ ಅವರ ವಸ್ತ್ರದ ಒಂದು ಅಂಚನ್ನು ಸ್ಪರ್ಶಿಸ್ತಾಳೆ. ತಕ್ಷಣ ಪ್ರಭು ಯೇಸು ಕ್ರಿಸ್ತರಲ್ಲಿ ಇದ್ದಂತಹ ದೈವಿಕವಾದ ಶಕ್ತಿ, ಸ್ವರ್ಗದ ಶಕ್ತಿ, ಆ ಶಕ್ತಿ, ಗುಣ ಮಾಡುವಂತಹ ಶಕ್ತಿ, ಸ್ವಸ್ಥತೆಯ ಶಕ್ತಿ ಅದು ಹರಿದು ಬಂತು. ಆ ಸ್ತ್ರೀಯ ಬೆರಳುಗಳನ್ನು ಸ್ಪರ್ಶಿಸಿತು. ಆ ಬೆರಳುಗಳ ಮುಖಾಂತರ ಅವಳ ಇಡೀ ಹಸ್ತವನ್ನು ಆವರಿಸಿ, ಹಸ್ತದ ಮುಖಾಂತರ ಅವಳ ಹೃದಯಕ್ಕೆ, ಅವಳ ಮನಸ್ಸಿಗೆ, ತಲೆಯಿಂದ ಪಾದದವರೆಗೂ ಬುಡದವರೆಗೂ ಅದು ಹರಿಯಿತು. ಆಗ 12 ವರ್ಷದಿಂದ ರಕ್ತಸ್ರಾವದಿಂದ ನಾಳಿದರೆ ರಕ್ತಸ್ರಾವವಾದ್ದರಿಂದ ರಕ್ತ ಹರಿದ್ರಿಂದ ಅವಳು ಸಂಪೂರ್ಣವಾಗಿ ಬಲಹೀನಳಾಗಿದ್ದಳು. ಅವಳ ಎಲುಬುಗಳಲ್ಲಿರುವಂತಹ ಶಕ್ತಿ ಕೂಡ ಹೋಗಿತ್ತು. ಅವಳಿಗೆ ಎದ್ದು ನಿಂತುಕೊಳ್ಳಲಿಕ್ಕೆ ಆಗ್ತಿರಲಿಲ್ಲ. ಬೆನ್ನು ವಿಶೇಷವಾದ ನೋವಿತ್ತು, ಭುಜಗಳ ನೋವಿತ್ತು, ಕುತ್ತಿಗೆಯ ನೋವಿತ್ತು, ಸರಿಯಾದ ಜೀರ್ಣಶಕ್ತಿ ಕೂಡ ಅವಳಿಗೆ ಇರಲಿಲ್ಲ. ಅವಳು ತೂಕವನ್ನು ಕೂಡ ಕಳೆದುಕೊಂಡಿದ್ದಳು, ಬಹಳ ಹಗುರವಾಗಿದ್ದಳು. ಆದರೆ ನೂತನ ಶಕ್ತಿ ಅವಳಲ್ಲಿ ಬಂದಾಗ, ದೈವ ಶಕ್ತಿ ಅವಳಲ್ಲಿ ಬಂದಾಗ ಅವಳು ಹೊಸ ಸ್ವಸ್ಥತೆಯನ್ನು ಅವಳು ಪಡೆದಳು, ಹೊಸ ಆರೋಗ್ಯವನ್ನು ಅವಳು ಪಡೆದಳು. ಕಳೆದುಕೊಂಡಂತಹ ಎಲ್ಲ ಶಕ್ತಿಯನ್ನು ಹಿಂತಿರುಗಿ ಪಡೆದಳು. ಆಗ ವಿಶೇಷವಾದ ಶಕ್ತಿಯಿಂದ ಅವಳು ಅಲ್ಲಿ ದೇವರ ಅನುಭವವನ್ನು ಪಡೆದಿರುವಾಗ ಪ್ರಭು ಯೇಸು ಕ್ರಿಸ್ತರು ಕೇಳ್ತಾ ಇದ್ದಾರೆ, ಯಾರು ನನ್ನನ್ನು ಸ್ಪರ್ಶಿಸರು? ಅಲ್ಲಿರುವಂತಹ ಶಿಷ್ಯರಾದರೂ ಸ್ವಾಮಿಗೆ ಹೇಳ್ತಾ ಇದ್ದಾರೆ, ಎಷ್ಟೋ ಮಂದಿ ನಿಮ್ಮ ಮೇಲೆ ಬಿದ್ದು ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ, ನಿಮ್ಮನ್ನು ಯಾರು ಮುಟ್ಟಿದ್ದರಿಂದ ನಾವು ಯಾವ ರೀತಿಯಲ್ಲಿ ಹೇಳುವುದು? ಆದರೂ ಕೂಡ ಪ್ರಭು ಯೇಸು ಕ್ರಿಸ್ತರು ಆಚೆ ಈಚೆ ನೋಡ್ತಾ ಇದ್ದಾರೆ. ಕೇವಲ ಪ್ರಭು ಯೇಸು ಕ್ರಿಸ್ತರಲ್ಲಿ ಬಿದ್ದದ್ದು ಪವಾಡಗಳನ್ನು ಮಾಡೋದಿಲ್ಲ, ವಿಶ್ವಾಸದಿಂದ ಯಾರು ನನ್ನನ್ನು ಮುಟ್ಟಿದ್ದಾರೆ. ಆಗ ಆ ಸ್ತ್ರೀ ಮುಂದಕ್ಕೆ ಬಂದು ಜರುಗಿದ ಎಲ್ಲ ವಿಷಯಗಳನ್ನು ಹೇಳಿದಾಗ ಪ್ರಭು ಯೇಸು ಕ್ರಿಸ್ತರು ಸಾರ್ವಜನಿಕವಾಗಿ ಎಲ್ಲರಿಗೆ ಕೇಳುವ ಹಾಗೆ ಅವರು ಹೇಳ್ತಾ ಇದ್ದಾರೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣ ಮಾಡಿತು, ಈಗ ಸಮಾಧಾನದಿಂದ ಹೋಗು. ಅಂದರೆ ಈ ಮಾತನ್ನು ಪ್ರಭು ಯೇಸು ಕ್ರಿಸ್ತರು ಹೇಳಿದು ಆ ಜಾಯಿರನಿಗೆ. ಯಾಕಂದರೆ ಜಾಯಿರನಾದರೂ ಬಹಳ ಒಂದು ಕಳವಳದಿಂದ ಇದ್ದ, ಬಹಳ ಒಂದು ವಿಶೇಷವಾದ ಬೇಸರದಿಂದ ಇದ್ದ. ಪ್ರಭು ಯೇಸು ಕ್ರಿಸ್ತರು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ, ಯಾಕೆ ನನ್ನ ಮನೆಗೆ ಬೇಗನೆ ಹೋಗ್ತಾ ಇಲ್ಲ? ಇಲ್ಲಿ ಜನರ ಸಂದಣಿಯನ್ನು ನೋಡಿ ಅವರ ಮಧ್ಯದಲ್ಲಿ ಅವರು ಮಾತನಾಡುತ್ತಾ, ಅವರ ಮಧ್ಯದಲ್ಲಿ ಸ್ವಸ್ಥತೆಗಳನ್ನು ಹಾಗೂ ಪವಾಡಗಳನ್ನು ಮಾಡ್ತಾ ಯಾಕೆ ಸಮಯವನ್ನು ಕಳೀತಾ ಇದ್ದಾರೆ ಎಂದು ಅವನು ಒಂದು ರೀತಿಯಲ್ಲಿ ಹೃದಯದಲ್ಲಿ, ಮನಸ್ಸಿನಲ್ಲಿ ಅವನಿಗೆ ಕೋಪ ಕೂಡ ಬಂದಿತ್ತು. ಮಾತ್ರವಲ್ಲ, ಅಷ್ಟರಲ್ಲಿ ಮನೆಯಿಂದ ಕೆಲವರು ಬಂದು ಯಾಯಿರನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಮಗಳು ಸತ್ತಳು, ಈಗ ನೀನು ಪ್ರಭುವಿಗೆ ಯಾವ ರೀತಿಯ ಕೂಡ ಇನ್ನು ಕಷ್ಟ ಕೊಡುವುದು ಬೇಡ, ನಿಮ್ಮ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ ಎಂದು ಹೇಳಿದರು. ಆದರೆ ಪ್ರಭು ಯೇಸು ಕ್ರಿಸ್ತರು ಏನೆಂದು ಹೇಳ್ತಾರೆ ನೋಡಿ, 36ನೇ ವಚನದಲ್ಲಿ, ಅವರು ಹೇಳಿದ ಮಾತುಗಳನ್ನು ಯೇಸು ಕೇಳಿಯೂ ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಯಿರನಿಗೆ ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಎಂದು ಹೇಳಿದರು. ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು. ಹಾಗೂ ಯಾಯಿರನನ್ನು ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ದಾರಿಯಲ್ಲಿ ಆ ರಕ್ತಸ್ರಾವದ ಸ್ತ್ರೀ ಗುಣವಾದ ಕಾರಣವನ್ನು ಪ್ರಭು ಯೇಸು ಕ್ರಿಸ್ತರು ಯಾಯಿರನಿಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ವಿಶ್ವಾಸದಿಂದ ಅವಳು ಗುಣವಾದಳು. ಈಗ ಯಾಯಿರ, ನೀನು ವಿಶ್ವಾಸಿಸಿದರೆ ಸಾಕು, ನಿನ್ನ ಮಗಳು ಗುಣವಾಗಳು. ಆಮೇಲೆ ನಮಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಯಾಯಿರನನ್ನು, ಅವನ ಹೆಂಡತಿಯನ್ನು ಹಾಗೂ ತನ್ನ ಪ್ರೀತಿಯ ಶಿಷ್ಯರನ್ನು 3 ಮಾತ್ರ, ಪೇತ್ರ, ಯೋಹಾನ, ಅವರು ಯಾಕೋಬ, ಇವರನ್ನು ಮಾತ್ರ ಕರೆದುಕೊಂಡು ಹೋಗಿ ಮನೆ ಒಳಗೆ ಹೋಗಿ ಅವಳ ಮಗಳು, ಯಾಯಿರನ ಮಗಳು ಅಷ್ಟರವರೆಗೆ ತೀರಿ ಹೋದಿದ್ದರೂ ಕೂಡ, ಮರಣ ಹೊಂದಿದ್ದರೂ ಕೂಡ ಆ ಮಗುವಿನ ಕೈ ಹಿಡಿದು ತಾಬಿತಾ ಕೂಮಿ ಅಂತ ಹೇಳಿದರು. ತಾಬಿತಾ ಕೂಮಿ ಅಂದರೆ ಮಗಳೇ ಎದ್ದೆತ್ತುಕೊಳ್ಳು. ತಕ್ಷಣ ಮಲಗಿದಂತಹ ಸತ್ತಂತಹ ಮಲಗಿದ ಹುಡುಗಿ ಎದ್ದ ಹಾಗೆ ಎದ್ದು ನಿಂತುಕೊಂಡಳು ಹಾಗೂ ಹೊಸ ಜೀವದಿಂದ ಅವಳು ಜೀವಿಸಿದಳು. ಹೌದು ಪ್ರಿಯ ಸಹೋದರ ಸಹೋದರಿ, ನಾವು ನಮ್ಮ ಜೀವನದಲ್ಲಿ
ನಾವು ವಿಶ್ವಾಸಿಸಿದರೆ ಸಾಕು. ಜೀವನದಲ್ಲಿ ಪವಾಡಗಳನ್ನು ನೋಡುವೆವು, ನಾವು ದೇವರ ಮಹತ್ಕಾರ್ಯಗಳನ್ನು ನೋಡುವೆವು, ಪ್ರಭುವಿನ ಅನುಭವವನ್ನು ಮಾಡುವೆವು. ಪ್ರಭು ಯೇಸು ಕ್ರಿಸ್ತರೇ ನಿಜವಾದ ಲೋಕರಕ್ಷಕ. ಈ ಲೋಕದಲ್ಲಿ ಯಾವ ನಾಮವೂ ಕೂಡ ನಮಗೆ ನಿತ್ಯ ಜೀವವನ್ನು ಕೊಡಲು ಅಸಾಧ್ಯ. ಯಾವ ನಾಮದಲ್ಲಿ ಕೂಡ ನಮಗೆ ರಕ್ಷಣೆ ಇಲ್ಲ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಮಾತ್ರ, ಅವರು ಮಾತ್ರ ದೇವರು ಈ ಲೋಕಕ್ಕೆ ಕಳಿಸಂಥ ಏಕೈಕ ಲೋಕೋದ್ಧಾರಕ. ಅವನನ್ನು ನಾವು ನಂಬೋಣ, ಅವರಲ್ಲಿ ಜೀವೋದ್ಧಾರವನ್ನು ನಾವು ಪಡೆಯೋಣ, ಸ್ವರ್ಗವನ್ನು ನಿತ್ಯ ಜೀವವನ್ನು ದೇವರ ಕೃಪೆಯಾಗಿ ನಾವು ಪಡೆದುಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಮನ ಕರುಗುವ ದೇವರಂತೆ ನನ್ನ ಮನ್ನಿಸಿ ಕಾಪಾಡಯ್ಯ. ಮನ ಕರುಗುವ ದೇವರಂತೆ ನನ್ನ ಮನ್ನಿಸಿ ಕಾಪಾಡಯ್ಯ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಯಾಣ ಮಾಡುವಾಗ ನನ್ನ ಜೊತೆಗೆದ್ದು ಕಾಯುವವರೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಯಾಣ ಮಾಡುವಾಗ ನನ್ನ ಜೊತೆಗೆದ್ದು ಕಾಯುವವರೇ, ನನ್ನ ಪ್ರೀತಿಯ ಯೇಸುವೇ. ಎಲ್ಲರೂ ನನ್ನ ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನ ಕೈ ಬಿಟ್ಟರು, ನನ್ನ ಕೈ ಬಿಡುವ ದೇವರಲ್ಲ. ಆರಾಧನೆ 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 ನಿನಗೆ, ಆರಾಧನೆ 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 ನಿಮಗೆ. ನನ್ನ ಸಹೋದರ, ಇದೇ ಕ್ಷಣದಲ್ಲಿ ದೇವರು ನಿನ್ನನ್ನು ಗುಣ ಮಾಡ್ತಾ ಇದ್ದಾರೆ. ನೀವು ಕೇಳಿದಂತಹ ಆ ಭಿನ್ನಹಗಳನ್ನು ಪ್ರಭು ಯೇಸು ಕ್ರಿಸ್ತರು ಸ್ವೀಕರಿಸ್ತಾ ಇದ್ದಾರೆ. ನೀನು ಏನನ್ನು ಪ್ರಾರ್ಥಿಸಿದೆ ಅದು ನಿನಗೆ ಸಿಕ್ಕಿದೆ ಎಂದು ದೃಢವಾಗಿ ನಂಬು. ನನ್ನ ಸಹೋದರಿ, ದೇವರು ನಿನ್ನನ್ನು ಗುಣ ಮಾಡ್ತಾ ಇದ್ದಾರೆ. ನೀನು ಪ್ರಾರ್ಥಿಸಿದ ಹಾಗೆ ನಿನ್ನ ಪ್ರೀತಿಯವರನ್ನು ಪ್ರಭು ಯೇಸು ಕ್ರಿಸ್ತರು ಆಶೀರ್ವದಿಸ್ತಾ ಇದ್ದಾರೆ. ಕುಂದು ಕೊರತೆಗಳನ್ನೆಲ್ಲ ನೀಗಿಸ್ತಾ ಇದ್ದಾರೆ. ಆರ್ಥಿಕವಾದ ಆಶೀರ್ವಾದ ನಿನ್ನ ಜೀವನದಲ್ಲಿ ಹರಿದು ಬರ್ತಾ ಇದೆ. ನಂಬು, ವಿಶ್ವಸಿಸು, ಭರವಸೆ ಇಡು. ಕರ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು, ಪಿತ ದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಇನ್ನೊಂದು ಸಾರಿ ವಚನಾಮೃತ ಕಾರ್ಯಕ್ರಮದ ಮುಖಾಂತರ ನಾವು ಭೇಟಿ ಮಾಡುವವರೆಗೆ ದೇವರು ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.